Line up. Yes, Varun Travels, Beltangadi. Line up. Yes, ಪಂದ್ಯ ಆರಂಭಗೊಂಡಿದೆ. ಫೈನಲ್ ಸ್ಪರ್ಧೆ. ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡದ ದಾಳಿಗಾರ just number 4 is on ride. ಆಹಾ, ತಂಡದ ಪ್ರಮುಖ ದಾಳಿಗಾರ ಇದೀಗ ಜರ್ಸಿ ನಂಬರ್ 6 ಅದ್ವಿತೀಯ ದಾಳಿಯ ನಿರ್ವಹಣೆಯಲ್ಲಿ ತಮ್ಮ ಎಲ್ಲ ಅನುಭವಗಳನ್ನ ಪ್ರದರ್ಶಿಸಿಕೊಳ್ತಾ ಇದ್ದಾರೆ. ಗೊಬ್ಬು ಗೊಬ್ಬೂರವರ ದಾಳಿ ಮೂಲಕ ಅಂಕವು ಪ್ರಾಪ್ತಿಗೊಂಡಿದೆ. ಎಸ್, ಅಂಡ್ ದಿಸ್ ಟೈಮ್ ವಿಶ್ವರಾಜ್ ವಿಶ್ವ ದಾಳಿಯಲ್ಲಿ ವರುಣ್ ಟ್ರಾವೆಲ್ಸ್ ಅಂಕಣದ ಒಳ್ಳೆ ಭಾಗದಲ್ಲಿ ಚುರುಕಿನ ಪಾದಚಲನದೊಂದಿಗೆ ವಿಶ್ವ ಬ್ಯೂಟಿಫುಲ್, ಅದ್ಭುತವಾಗಿತ್ತು ಹಿಡಿತ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇಲ್ಲಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡಕ್ಕೆ ಎಸ್, ಆಕಾಶ್ ದಾಳಿಯಲ್ಲಿ ಆಕಾಶ್ ಈ ಬಾರಿ ದಾಳಿಯ ಅಂಚಿನಲ್ಲಿ ವರುಣ್ ಟ್ರಾವೆಲ್ಸ್ ತಂಡದ ಪರವಾಗಿ ಇದೀಗ ಮತ್ತೆ ಚುರುಕಿನ ಪಾದಸರಣಿಯೊಂದಿಗೆ ಪ್ರಸ್ತುತ ಒಳಾಂಗಣದಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡದ ಅದ್ವಿತೀಯ ತಾರೆ, ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಆಹಾ, ಮತ್ತೆ ಬೊಗ್ಗು ಜರ್ಸಿ ನಂಬರ್ 6 ಬೊಗ್ಗುರವರ ದಾಳಿ ಇದೀಗ ಮತ್ತೆ ದಾಳಿಯ ಅಂಚಿನಲ್ಲಿ. ನೀಲಕಾಯದ ದಾಳಿಗಾರ ಗೊಬ್ಬು ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಮತ್ತೆ ಹೊಳ್ಳ ಕ್ರಾಕರ್ಸ್ ತಂಡದ ಪರವಾಗಿ ರಶೀದ್ ಬನಾರಿ ತಂಡದ ಅದ್ವಿತೀಯ ತಾರೆ ಚುರುಕಿನ ಪಾದಸರಣಿಯೊಂದಿಗೆ ತಮ್ಮ ಪ್ರದರ್ಶನಗಳನ್ನ ಅಂಕಣದ ಒಳ್ಳೆ ಭಾಗದಲ್ಲಿ ತೋರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಆಹೋ, ಸೆಂಟರ್ ಲೈನ್ ಟಚ್ ಮಾಡುವ ರಭಸದಲ್ಲಿ ಇದ್ದಂತಹ ವರುಣ್ ಟ್ರಾವೆಲ್ಸ್ ರಶೀದ್ ಬನಾರಿಯನ್ನು ತಡೆದಿದ್ದಾರೆ. ಥರ್ಡ್ ರೈಡ್, ಎಸ್ ಇಟ್ ಈಸ್, ದಿಸ್ ಇಸ್ ದ ಥರ್ಡ್ ರೈಡ್. ಆಕಾಶ್ ಫ್ರಮ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಆಕಾಶ್ ಡಿಸೈಡೆಡ್ ರೈಡ್. ಎಸ್, ಮತ್ತೆ ಅಂಕವನ್ನ ಗಳಿಸಿಕೊಂಡಿದ್ದಾರೆ ಇಲ್ಲಿ ಹೊಳ್ಳ ಕ್ರಾಕರ್ಸ್. ಅಗೈನ್ ಬ್ಯೂಟಿಫುಲ್ ಹಿಯರ್. ಬೋನಸ್ +1, ಬ್ಯೂಟಿಫುಲ್. ಮತ್ತೆ ದಾಳಿ ಮತ್ತೆ ದಾಳಿಯಲ್ಲಿ ಇದೀಗ ಗೊಬ್ಬು ಗೊಬ್ಬುರವರ ದಾಳಿ. 3 each. Yes, 3 each.
ಹೊಳ್ಳ ಕ್ರಾಕರ್ಸ್ ವರುಣ್ ಟ್ರಾವೆಲ್ಸ್ ತಂಡಗಳ ನಡುವೆ ನಡೆಯುತ್ತಿರತಕ್ಕಂತಹ ಸಿದ್ಧಾಸಿದಿನ ಉಡಾವಣೆಯಲ್ಲಿ ಪ್ರಸ್ತುತ ಒಂದಂಕದ ಮುನ್ನಡೆಯಲ್ಲಿದೆ ವರುಣ್ ಟ್ರಾವೆಲ್ಸ್ ತಂಡ. 4-3 ವರುಣ್ ಮುನ್ನಡೆಯಲ್ಲಿದೆ. 4-3 ಪಂದ್ಯ ಮುಂದುವರಿತಾ ಇದೆ. ಬೋನಸ್ extra added to the score, but now this time ಕಡಬ ತಂಡದ ಅದ್ವಿತೀಯ ಇಬ್ಬರು ಆಟಗಾರರು ನಾವುಗಳು ಕಾಣುತ್ತದೆ. ಕಾರ್ನರ್ ವಿಭಾಗದಲ್ಲಿ ಫೈಸಲ್ ಪ್ರಸ್ತುತ ಈ ದಿನ ವರುಣ್ ಟ್ರಾವೆಲ್ಸ್ ತಂಡದಲ್ಲಿ ಕಾಣ್ತಾ ಇದ್ದಾರೆ. ಅದೇ ರೀತಿ ಮುರ್ಷಾನ್ ಕಡಬ. ಮುಕ್ತ ವಿಭಾಗದಲ್ಲಿ ಜಿಲ್ಲೆ ರಾಜ್ಯ ಕಂಡಂತಹ ಆಟಗಾರರು ಗೊಬ್ಬು ಮತ್ತೆ ಮರಳಿ ಅಂಕಣಕ್ಕೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ವಿಶ್ವರಾಜ್. ನಾಲ್ಕು ಮತ್ತೆ ವಿಶ್ವರಾಜ್ ಇವರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. 5-4 in favor of Varun Travels ಬೆಳ್ತಂಗಡಿ. ಮತ್ತೆ ಆಕಾಶ್. Again Akash is on ride in the favor of Varun Travels ಬೆಳ್ತಂಗಡಿ. ಚುರುಕಿನ ಪಾದಚರಣೆಯೊಂದಿಗೆ ದಾಳಿಯತ್ತ ಕಾಣ್ತಾ ಇದ್ದಾರೆ ಇಲ್ಲಿ ಆಕಾಶ್. ಮತ್ತೆ ದಾಳಿಯಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡದ ಉದಯೋನ್ಮುಖತಾರೆ. ಪಂದ್ಯ ಅತ್ಯಂತ ನಿಧಾನವಾಗಿ ಮುಂದುವರಿಯುತ್ತಾ ಇದೆ. ಥರ್ಡ್ ರೈಡ್, ಡಿಸೈಡೆಡ್ ರೈಡ್ ಗೊಬ್ಬು. ಡೂ ಆರ್ ಡೈ ದಾಳಿಯಾಗಿದೆ. ರಿವರ್ಸ್ ಬ್ಯಾಕ್ ಕಿಕ್ ಮಾಡುವ ಯತ್ನದಲ್ಲಿ ಚುರುಕಿನ ಪಾದಚರಣೆಯೊಂದಿಗೆ ಗೊಬ್ಬು ಹಿಮಾಚಲ ಪ್ರದೇಶದ ದಾಳಿಗಾರ. ಎಸ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಕಬಡ್ಡಿ ಅಂಕಣಕ್ಕೆ ಗೊಬ್ಬು ಆಗಮನ. ಅಲ್ಪ ಗಾಯಗೊಂಡರು ಕೂಡ ಮತ್ತೆ ಕಬಡ್ಡಿಯಲ್ಲಿ ನಿರತರಾಗಿದ್ದಾರೆ ಇಲ್ಲಿ ಗೊಬ್ಬು, ಹಿಮಾಚಲ್ ಪ್ರದೇಶ್. ದೂರದ ರಾಜ್ಯದಿಂದ ಬಂದಿರತಕ್ಕಂಥ ಆಟಗಾರ ಗೊಬ್ಬು ಇವತ್ತು ಪುತ್ತೂರಿನಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಪ್ರೇಕ್ಷಕರ ಅಭಿಮಾನಕ್ಕೆ ಸಾಕ್ಷಿಯಾದಂತಹ ಆಟಗಾರ. ಎಸ್, ಸೂಪರ್ ಟ್ಯಾಕಲ್, 2 points added the scoreboard. 7-6 in favor of ಹೊಳ್ಳ ಕ್ರಾಕರ್ಸ್. 7-6. Holla Crackers, beautiful ride, and it's time to ಗೊಬ್ಬುರವರ ದಾಳಿ. ಮತ್ತೆ ಉತ್ತಮ ರೀತಿಯ ಪ್ರದರ್ಶನ. ಅಂಕಗಳು ಈ ರೀತಿ ಇವೆ.
8 equal 8 each. Eight each. यस पॉइंट करेक्ट है, देखो सही है, यस अभी सही है, देखो ईच पॉइंट 8 each 8 ಸಮಬಲದ ಹೋರಾಟದಲ್ಲಿ ಪ್ರಸ್ತುತ ಪಂದ್ಯಾವಳಿ ಫೈನಲ್ ದಿನ ಮುಂದುವರಿತಾ ಇದೆ. ರೈಟ್ ರಾವ್ 9-8 9-8 in favor of Varun Travels ಬೆಳ್ತಂಗಡಿ. ಎಸ್, ಮತ್ತೆ ಅಂಕಗಳಿಕೆಯಾಗಿದೆ, 4 ಅಂಕಗಳು ಆಲ್ ಔಟ್ ಮುಖೇನವಾಗಿ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಈ ಹಂತದಲ್ಲಿ ಈ ಅವಧಿಯಲ್ಲಿ 13-8 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. Yes, the timeout for Varun Travels Beltangadi. Now the total point scoreboard shows here 13-9. 13-9 in favor of Varun Travels Beltangadi. ಎಸ್, ಮತ್ತೆ ಗೊಬ್ಬು ಸತತವಾಗಿ ದಾಳಿಯ ಅಂಚಿನಲ್ಲಿ ಗೊಬ್ಬುರವರ ದಾಳಿಯ ನಿರ್ವಹಣೆ. ಕಾರ್ನರ್ ಔಟ್, ಕಾರ್ನರ್ ಹೊರಾಂಗಣಕ್ಕೆ. ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಗೊಬ್ಬು ಹಿಮಾಚಲ್ ಪ್ರದೇಶ್ ಇವರಿಗೆ ಕ್ರೀಡಾಂಗಣದ ಸುತ್ತಲೂ ಕೂಡ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ನೋಡುವ, ಗೊಬ್ಬುರವರ ಅಭಿಮಾನಿಗಳ ಜೋರಾದ ಚಪ್ಪಾಳೆ ಬರಲಿ ನೋಡ. ಎಸ್, Akash. Now the rider, Mr. Akash from Varun Travels Beltangadi. ಈ ಬಾರಿ ಮತ್ತೆ ದಾಳಿಯ ಅಂಚಿನಲ್ಲಿ ವಿಶ್ವ ದಾಳಿಯಲ್ಲಿ ಓಹೋ again successful here. ಫೈಸಲ್ ಕಡಬ ಎಡವಟ್ಟನ್ನು ಕಂಡಿದ್ದೇವೆ. ಅದೇ ರೀತಿ ವಿಶ್ವರಾಜ್ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅಂತಾರಾಜ್ಯ. ಅದೇ ರೀತಿ ಮತ್ತೆ ದಾಳಿಯಲ್ಲಿ ಗೊಬ್ಬುರವರ ದಾಳಿ. ಪ್ರಸ್ತುತ ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ರೋಚಕವಾಗಿದೆ. 15-10 in favor of Varun Travels
ಬೆಳ್ತಂಗಡಿ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡದ ಪರವಾಗಿ ಇದೀಗ ದಾಳಿಯಲ್ಲಿ ಆಕಾಶ್ ಬೆಳ್ತಂಗಡಿಯ ಉದ್ಯಮಿಯಾಗಿರತಕ್ಕಂತಹ ಮಾನ್ಯ ವಿಜಯ್ ಫೆರ್ನಾಂಡಿಸ್ ಮಾಲಕತ್ವದ ತಂಡವಾಗಿದೆ. Yes, ಮತ್ತು ವಿಶ್ವರಾಜ್ and again ವಿಶ್ವ. ಚುರುಕಿನ ಪಾದಚಲನೆಯೊಂದಿಗೆ ಜೆರ್ಸಿ ನಂಬರ್ 77 ಅಂಕವನ್ನ ಪಡೆಯುವಲ್ಲಿ ಶತ ಪ್ರಯತ್ನವನ್ನ ಮಾಡಿದರು. ಮತ್ತೆ ಈ ಬಾರಿ ಹೊಳ್ಳ ಕ್ರಾಕರ್ಸ್ ತಂಡದ ಪ್ರಬುದ್ಧ ದಾಳಿಗಾರ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯಲ್ಲಿ ನಿರತರಾಗಿದ್ದಾರೆ. ಓಹೋ, ಬ್ಯೂಟಿಫುಲ್. ಎಸ್, ಮತ್ತೆ ಥರ್ಡ್ ರೈಡ್. ಆಹೋ, ಮತ್ತೆ ದ್ವಿತೀಯಾರ್ಧ ಆರಂಭಗೊಂಡಿದೆ. ದ್ವಿತೀಯಾರ್ಧದ ಅವಧಿ ಆರಂಭಗೊಂಡಿದೆ. ಗೊಬ್ಬು ತಂಡದ ಏಕಮಾತ್ರ ಅದ್ವಿತೀಯ ದಾಳಿಗಾರ ಗೊಬ್ಬು ಅದ್ಭುತವಾಗಿ ಪ್ರದರ್ಶನಗಳನ್ನ ನೀಡುತ್ತಾ ಇದ್ದಾರೆ. ಈ ಹಂತದಲ್ಲಿ ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. ಬೆಳ್ತಂಗಡಿಯ ಹೆಸರಾಂತ ಉದ್ಯಮಿಯಾಗಿರತಕ್ಕಂತಹ ಮಾನ್ಯ ವಿಜಯ್ ಫೆರ್ನಾಂಡಿಸ್ ಮಾಲಕತ್ವದ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಈ ಅವಧಿಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. 17-11 ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. ಆಹಾ, ಅಗೇನ್ ವಿಶ್ವರಾಜ. and it's time to Vishwaraj. Varun Travels, third ride.
Jersey number 4 is on ride. The man of Holla Crackers. Holla Crackers, Putturu ತಂಡದ ದಾಳಿಗಾರ. Super ride. Yes, it is super ride. Collected 3 points. 14-19. 14-19 in favor of Varun Travels Beltangadi. Varun Travels ಮುನ್ನಡೆಯಲ್ಲಿದೆ. ಮತ್ತೆ ಜರ್ಸಿ ನಂಬರ್ 1 ಹೊಳ್ಳ ಕ್ರ್ಯಾಕರ್ಸ್ ದರೇಶ್ ಅವರ ಮಾಲಕತ್ವದ ತಂಡ ಪುತ್ತೂರಿನ ತಂಡವಾಗಿದೆ. ವಾಟ್ ಹ್ಯಾಪನ್? ಎಷ್ಟು ಅಂಕಗಳು? ಎಸ್, ಸೂಪರ್ ರೈಡ್. 4 ಅಂಕಗಳು. 4 ಪಾಯಿಂಟ್. 20-18 20-18 ಅಂಕ ಗಳಿಕೆಯಲ್ಲಿ ಸ್ಪರ್ಧೆ ಇದೆ. ವರುಣ್ ಟ್ರಾವೆಲ್ಸ್ ಅಲ್ಪ ಮುನ್ನಡೆಯಲ್ಲಿದೆ. ಆಲ್ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬಂದಿದೆ. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. 21-21 ಸಮಬಲ. ಈಕ್ವಲ್ ಪಾಯಿಂಟ್ಸ್. 21ರಲ್ಲಿ ಪ್ರಸ್ತುತ ಪಂದ್ಯಾವಳಿ. ಅಂತಿಮ ಫೈನಲ್ ಮುಖಾಮುಖಿ ಬಹಳಷ್ಟು ರೋಚಕವಾಗಿದೆ. 21ರಲ್ಲಿ ಪ್ರಸ್ತುತ ಪಂದ್ಯವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. Gopo back to home. ಗೊಬ್ಬು ಅದ್ಭುತವಾಗಿ ಪ್ರದರ್ಶನಗಳನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ವಿಶ್ವ ನದಿಷ್ಟ ವಿಶ್ವರಾಜ್ 21 ಮಧ್ಯದಾಳಿಯಲ್ಲಿ ಗೊಬ್ಬು. ನೆಕ್ ಟು ನೆಕ್ ಫೈಟಿಂಗ್ ಹಿಯರ್. ಬೋನಸ್. ಮತ್ತೆ ಬೋನಸ್ ಅನ್ನು ಪ್ರಾಪ್ತಿಗೊಂಡಿದೆ. ಪಾಯಿಂಟ್ 22 ಈಚ್. 22 ಸಮ 22 ಈಚ್. ಪ್ರಸ್ತುತ ಈ ಅವಧಿಯಲ್ಲಿ ಈಕ್ವಲ್ ಅಂಕಗಳೊಂದಿಗೆ ಪಂದ್ಯ ಮುಂದುವರಿಯುತ್ತಾ ಇದೆ. 22 ಈಚ್.
22 ಈಚ್. 22 ಅಂಕಗಳಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ವಿಶ್ವ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್. ಮತ್ತೆ ದಾಳಿಯಲ್ಲಿ ಆಕಾಶ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡದ ದಾಳಿಗಾರ ಆಕಾಶ್ ಹಿಡಿತಕ್ಕೊಳಗಾಗಿದ್ದಾರೆ. ಮತ್ತೆ ಇಲ್ಲಿ ಅಂಕವು ಪ್ರಾಪ್ತಿಗೊಂಡಿದೆ ಹೊಳ್ಳ ಕ್ರ್ಯಾಕರ್ಸ್ ತಂಡಕ. ಈ ಅವಧಿಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ ಒಂದಂಕದ ಮುನ್ನಡೆಯಲ್ಲಿದೆ. 23-22, 22-23 ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್. ಲಾಸ್ಟ್ 5 ಮಿನಿಟ್ಗೂ ಅಂತಿಮ 5 ನಿಮಿಷದ ಅವಧಿ ಬಾಕಿ ಇದೆ. ಲಾಸ್ಟ್ 5 ಮಿನಿಟ್ ಫಾರ್ ಫುಲ್ ಟೈಮ್. 22-25, 22-25 ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಅತ್ಯಂತ ಖುಷಿಯಿಂದ, ಅತ್ಯಂತ ನಗುಮುಖದೊಂದಿಗೆ ಲಾಸ್ಟ್ 4 ಮಿನಿಟ್ ಫಾರ್ ಫುಲ್ ಟೈಮ್, ಕೊನೆಯ 4 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ ಪಂದ್ಯ ರೋಚಕವಾಗಿ ಸಾಗಿ ಬರ್ತಾ ಇದೆ. ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ತಂಡದ ಮಾಲಕರು ಮಾನ್ಯ ದರೇಶ್ ಹೊಳ್ಳ ಪುತ್ತೂರು. ತಂಡದ ಮಾಲಕರು ದರೇಶ್ ಅವರು ನುಡಿಯಲಿದ್ದಾರೆ. ಅವರ ಲೆಕ್ಕದಲ್ಲಿ ನೋಡಿ, ತಂಡದ ಮಾಲಕರು ಇವರೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅಭಿನಂದನೆಗಳು ದರೇಶ್ ಅವರೇ. ಇನ್ ಫೇವರ್ ಆಫ್ ಲಾಸ್ಟ್ 3 ಮಿನಿಟ್, ಕೊನೆಯ ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. 24-27 ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್. ಗೊಬ್ಬು ಹೊರಾಂಗಣದಲ್ಲಿ ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಡಿಯರ್ ಆಡಿಯನ್ಸ್, 31-25, 31-20. Yes, 26-31 in favor of ಹೊಳ್ಳ. ಲಾಸ್ಟ್ 2 ಮಿನಿಟ್, ಅಂತಿಮ 2 ನಿಮಿಷ, ಕಟ್ಟ ಕಡೆಯ 2 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ 26 ಮತ್ತೆ 1 ಅಂಕ ಪ್ರಾಪ್ತಿ.
27:31 27:31 ಸರಿಸುಮಾರು 4 ಅಂಕಗಳ ಮುನ್ನಡೆಯಲ್ಲಿದೆ ಈ ಸ್ಪರ್ಧೆಯಲ್ಲಿ ಹೊಳ್ಳ ಕ್ರಾಕರ್ಸ್. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಥರ್ಡ್ ರೈಡ್ ಡಿಸೈಡೆಡ್ ರೈಡ್ ಕಬಡ್ಡಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯ ಕೂಟದ ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ವಿಶ್ವ 28:31. How to face a ride. Bonus. Super tackle is on. ಮತ್ತೆ ಅಂಕ ಪ್ರಾಪ್ತಿ. 30-32 30-32 ಕೇವಲ 2 ಅಂಕಗಳ ಅಂತರ. 32. ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿದೆ. ದ ಚಾಂಪಿಯನ್ ಗೋಸ್ ಟು ಈಸ್ ನನ್ ಅದರ್ ದನ್ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಅದೇ ರೀತಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡ ತಂಡ ಮಾನ್ಯ ವಿಜಯ್ ಫರ್ನಾಂಡಿಸ್ ಬೆಳ್ತಂಗಡಿ, ಮಾಲಕತ್ವದ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.